ನಿಮಗೆಲ್ಲ ಗೊತ್ತಿರುವಂತೆ 1998 ಮೇ 8ರಂದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆ ಅವರ ದಿವ್ಯ ಹಸ್ತದಿಂದ ಇದು ನಮ್ಮ ಹಾಸ್ಪಿಟಲ್ ಉದ್ಘಾಟನೆಗೊಂಡಿತ್ತು. ಆವಾಗ ಬರೀ 26 ಬೆಡ್ಡುಗಳಿದ್ದ ಈ ಹಾಸ್ಪಿಟಲ್ ಇಂದು 28 ವರ್ಷಗಳಲ್ಲಿ ಈಗ ಸುಮಾರು 60 ಬೆಡ್ಡುಗಳ ಒಂದು ಆಸ್ಪತ್ರೆಯಾಗಿ ಮಾರ್ಪಾಡಾಗಿದೆ. ಇವುಗಳ ಮುಖ್ಯ ಕಾರಣ ಈ ಗ್ರೋತ್ಗೆ ಡಾಕ್ಟರ್ ಸುರೇಶ್ ಪುತ್ರ ಅವರು. ನಮಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಅದನ್ನು ವಿಸ್ತರಿಸುತ್ತಾ ಬಂದೆವು. ಬೇಕಾದ ಅನುಕೂಲ ಸಲಕರಣೆಗಳೊಂದಿಗೆ ಆಗಾಗ ರಿನ್ಯೂವಲ್, ಮಾಡರ್ನೈಸ್ ಮಾಡುತ್ತಾ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಕಳೆದ 2018ರಲ್ಲಿ ಬಹುಶಃ ಪುತ್ತೂರಲ್ಲಿ ಮೊದಲು ಈ ಆಪರೇಷನ್ ಥಿಯೇಟರ್, ಮಾಡ್ಯುಲರ್ ಆಪರೇಷನ್ ಥಿಯೇಟರ್, ಕ್ಲೀನ್ ಸರ್ಜರಿ ಕ್ಲೀನ್ ಆಗಿ ಆಗುವುದಕ್ಕೆ ಮುಖ್ಯ ಒಂದು ಆಪರೇಷನ್ ಥಿಯೇಟರ್ ಅಪ್ಗ್ರೇಡ್ ಮಾಡಿದ್ದೆವು. ಅದು ಬಹುಶಃ ಪುತ್ತೂರಲ್ಲಿ ಮೊದಲು ನಾವು ಪ್ರಾರಂಭಿಸಿದ್ದು ನಾವು ಅಂತ ನನಗೆ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ. ಅದೇ ರೀತಿ ಒಂದು ಮಾಡರ್ನೈಸ್ ಆದಾಗ ನಮಗೆ ಸಹ ಒಂದು ಇನ್ನೂ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಹೆಲ್ತ್ ಕೇರ್ ಇಂಪ್ರೂವ್ ಆಗಬೇಕಂತ ನಮಗೆ ಕಂಡಿತು. ಅದರಿಂದ ಮುಖ್ಯ ಅದಕ್ಕೆ ಬೇಕಾದ್ದು ಲ್ಯಾಬಾರೇಟರಿ. ಡಾಕ್ಟರ್ಗಳಿಗೆ ಅವರ ಡಯಾಗ್ನೋಸಿಸ್ಗೆ ಮುಖ್ಯ ಒಂದು ಆಧಾರ ಕರೆಕ್ಟ್ ಒಂದು ಲ್ಯಾಬ್ ಟೆಸ್ಟ್, ಅದೊಂದು ಆಗ್ಬೇಕಂತ ನಮ್ಮ ಮನಸ್ಸಿನಲ್ಲಿ ಇತ್ತು. ಆಗ KMC ಲ್ಯಾಬಾರೇಟರಿ ಅವರು ಅದನ್ನು ಸರ್ವಿಸ್ ಪುತ್ತೂರಿಗೆ ಕೊಡ್ಲಿಕ್ಕೆ ಮುಂದೆ ಬಂದ್ರು. ನಮ್ಮ ಪ್ರಮಿಸಸ್ ಅಲ್ಲಿ ಮಾಡ್ಲಿಕ್ಕೆ ಮುಂದೆ ಬಂದ್ರು. KMC ಲ್ಯಾಬ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳ್ಬೇಕಂತಿಲ್ಲ, ಅವರೆಲ್ಲ ಹೇಳ್ತಾರೆ. ಈಗ ಅದು ಎಷ್ಟು ಅಖಿಲ ಭಾರತ ಮಟ್ಟದಲ್ಲಿ ಅಷ್ಟು ಖ್ಯಾತ ಸರ್ವಿಸ್ ಆಗಿದೆ. ಒಂದು ಆಸ್ಪತ್ರೆ ಎಂಬುದು KMC ರಾಷ್ಟ್ರೀಯ ಮಟ್ಟದಲ್ಲಿ, ಅದೇ ರೀತಿ ಅವರ ಲ್ಯಾಬ್ ಸರ್ವಿಸ್ ಕೂಡ ಅಕ್ರೆಡಿಟೆಡ್ NABL ಅಂತ ರಾಷ್ಟ್ರೀಯ ಮಾನ್ಯತೆ ಪಡೆದದ್ದು. ಆದ್ದರಿಂದ ಟೆಸ್ಟ್ಗಳು ಅಷ್ಟೊಂದು ಭರವಸೆ ಅಂತ. ಅದೇ ರೀತಿ ನಮ್ಗೆ 28ನೇ ವರ್ಷಕ್ಕೆ ಈಗ ಹೊಸತಾಗಿ ನಮ್ಮ ಪ್ರೆಮಿಸಸ್ ಅಲ್ಲಿ ಒಂದು ಕಣ್ಣಿನ ಒಂದು ವಿಭಾಗವನ್ನು ಇವತ್ತು ಪ್ರಾರಂಭಗೊಂಡಿದ್ದೇವೆ. ಅದನ್ನು ಡಾಕ್ಟರ್ ಆಶಾ ಪುತ್ರ ಅವರು ಎಲ್ಲ ಆಧುನಿಕ ಸಲಕರಣೆಗಳೊಂದಿಗೆ ಪ್ರಾರಂಭಿಸುತ್ತಾರೆ. ನಿಮ್ಮೆಲ್ಲರ ಸಹಾಯ ಇದಕ್ಕೆ ಮುಂದಿನಂತೆ ಇದಕ್ಕೆ ಸಹ ನೀವು ಸಹಾಯ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೀನಿ. ಪ್ರತಿ ತಿಂಗಳು ನಾವು ನಮ್ಮ ಎದುರಿನ ಬಿಲ್ಡಿಂಗ್ ಅಲ್ಲಿ ಅದನ್ನ ನಾವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗೋದಿಲ್ಲ. KVG ಡೆಂಟಲ್ ಕಾಲೇಜಿನ ಸಹಯೋಗದೊಂದಿಗೆ ರೋಟರಿ ಕ್ಲಬ್ ನ ಮೂಲಕ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇವೆ. ಎಲ್ಲ ಟ್ರೀಟ್ಮೆಂಟ್ಗಳು ಹೊರಗೆ ಎಷ್ಟು ಚಾರ್ಜ್ ಇಲ್ಲ, ಅದಕ್ಕಿಂತ ಆಲ್ಮೋಸ್ಟ್ 1/3 1/4 ಅಂತ ಹೇಳ್ಬೋದು, ಆ ರೀತಿ ಲಭ್ಯ ಇದೆ. ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಬೇಕಂತ ನಾನು ಕೇಳ್ತೇನೆ. ತಿಂಗಳಲ್ಲಿ ಒಂದು ಕ್ಯಾಂಪ್ ಫ್ರೀ ಇರ್ತದೆ. ಮತ್ತೆ ಉಳಿದ ದಿನಗಳಲ್ಲಿ ಸಾಧಾರಣ ಒಂದು 1/3 ಪ್ರೈಸ್ ಅಲ್ಲಿ ಬಂದು ಹೋದವರಿಗೆ ಗೊತ್ತುಂಟದು ಎಷ್ಟು ಕಡಿಮೆಯಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಅಂತ. ಒಂದು ವಿಭಾಗ ಕೂಡ 3 ಜನ ಡಾಕ್ಟ್ರು ಎಲ್ಲ ಎಷ್ಟು ಹೊತ್ತಿಗೂ ಇರುವವರೇ ಇರುವುದು. ಅದರಿಂದ ಏನು ಆಕ್ಸಿಡೆಂಟ್ ಕೇಸ್ ಹೆಚ್ಚಾಗಿ ಮೊದಲಿನಿಂದಲೂ ಮಾವಿರಕ್ಕೆ ಹೆಚ್ಚಾಗಿ ಬರ್ತಾ ಇರುವಂತ ನಿಮಗೆ ಗೊತ್ತಿರ್ಬೋದು. ಮತ್ತೆ ನಮ್ಮ ಮನೆ ಹತ್ತಿರ ಇರುವುದರಿಂದ ನಿಮಗೆ ಒಂದು ನಾರ್ಮಲ್ ಲೇಡೀಸ್ ಹೆರಿಗೆ ಇದೆಲ್ಲ ಒಂದು ವಿದಿನ್ 5 ಮಿನಿಟ್ಸ್ ನಾವು ಪೇಷಂಟ್ ಅಲ್ಲಿ ಡಾಕ್ಟರ್ ಅಲ್ಲಿ ಇದ್ದೇ ಇರ್ತಾರೆ. ಇದು ಖಂಡಿತ ಬೇರೆ ಯಾವ ಹಾಸ್ಪಿಟಲ್ ಅಲ್ಲಿ ಬರ್ಲಿಕ್ಕೆ ಒಂದು ಅರ್ಧ ಗಂಟೆ 3/4 ಗಂಟೆ ಅದೊಂದು ಅಡ್ವಾಂಟೇಜ್ ಹೌದು. ನಮ್ಗೆ ಸ್ವಲ್ಪ ತೊಂದರೆ ಹೌದು. ಯಾವ ಟೈಮ್ ಅಲ್ಲಿ ಕಾಯಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿದಿನ್ 5 ಮಿನಿಟ್ಸ್ ಈಗ ಆಪರೇಷನ್ ಸ್ಟಾರ್ಟ್ ಆಗಿದೆ. 5 ವರ್ಷದಿಂದ ನಮ್ಮಲ್ಲಿ ಡಯಾಲಿಸಿಸ್ ಸೆಂಟರ್ ಇದೆ. ಅದು ರೋಟರಿ ಮೂಲಕ BPL ಆ ಕ್ಯಾಟಗರಿನವರಿಗೆ ಅರ್ಧ ಒಂದು ರೇಟಲ್ಲಿ ಕೊಡ್ತಾ ಇದೆ. ಬಹುಶಃ ಪುತ್ತೂರು ಪ್ರೈವೇಟ್ ಅಲ್ಲಿ ಯಾರು ಇಷ್ಟು ಎಲ್ಲಿ ಇದು ಇರೋದಿಲ್ಲ. 750 ರೂಪಾಯಿಗೆ ನಾವು ಅದು ಇನ್ನೂ ಕಡಿಮೆ ಮಾಡಬೇಕು ಅಂತ ಡೋನರ್ಸ್ ಅನ್ನು ಹುಡುಕ್ತಾ ಇದ್ದೇವೆ ನಾವು. ಅದು ಪ್ರೈವೇಟ್ ಹಾಸ್ಪಿಟಲ್. ಗವರ್ಮೆಂಟ್ ಅಲ್ಲಿ 3 ಪೇಷಂಟ್ ಇರ್ತದೆ. 3 ಶಿಫ್ಟ್ ಆಗ್ತಾ ಇರ್ತದೆ.
ಅದು ಎಜೆ ಹಾಸ್ಪಿಟಲ್ನವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಲಿಸ್ಟ್ ಅಲ್ಲಿ 23 ಇತ್ತು, ಅದರಲ್ಲಿ ಈಗ ಒಂದು ಹೊಸ್ತು ಇಲ್ಲಿ ಓಪನ್ ಆಗಿದೆ, ಒಂದು 3-4 ಪುನಃ ಗವರ್ಮೆಂಟ್ಗೆ ಹೋಗುವ ಚಾನ್ಸಸ್. ಹಾಗೆ ಸಾಧಾರಣ 18 to 23 ಸಾಧಾರಣ ಇರ್ತದೆ ಪೇಷಂಟ್. ಹೌದೌದು. APL ಅವ್ರದ್ದು 1450 ಆಗ್ತದೆ. ಅದು ಬಾಕಿ ಎಲ್ಲ ಕಡೆಯಲ್ಲಿ ಇರುವಂತ ರೇಟ್. ಪುತ್ತೂರಿನ ಮಹಾವೀರ ಮೆಡಿಕಲ್ ಸೆಂಟರ್ 28 ವರ್ಷಗಳನ್ನು ಪೂರೈಸಿದ ಈ ಶುಭ ಸಂದರ್ಭದಲ್ಲಿ ಈಗಾಗಲೇ ಸರ್ ಹೇಳಿದಂತೆ ಇವತ್ತು ಆಸ್ಪತ್ರೆಯಲ್ಲಿ KMC ಆಸ್ಪತ್ರೆಯ ವತಿಯಿಂದ ನಡೆಯುವಂತಹ ಒಂದು ಲ್ಯಾಬೊರೇಟರಿ ಸಹ ಉದ್ಘಾಟನೆ ಆಗಿದೆ. ಅದೇ ರೀತಿ ಕಣ್ಣಿನ ವಿಭಾಗ ಸಹ ಉದ್ಘಾಟನೆ ಆಗಿದೆ. KMC ಆಸ್ಪತ್ರೆಯ ಲ್ಯಾಬೊರೇಟರಿ ಅಂತ ಹೇಳಿ ನಮಗೆ ಬಹಳ ಹತ್ತಿರ. ಯಾಕಂತ ಹೇಳಿದ್ರೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ಸಹ KMC ಆಸ್ಪತ್ರೆಯಲ್ಲಿ. ಅಲ್ಲಿಯ ಗುಣಮಟ್ಟ, ಅಲ್ಲಿ ಲ್ಯಾಬೊರೇಟರಿಯಲ್ಲಿ ಕೆಲಸ ಮಾಡುವವರು, ಅವರನ್ನು ಸೂಪರ್ವೈಸ್ ಮಾಡುವವರು, ಅವರ ಗುಣಮಟ್ಟ ಎಲ್ಲ ನಮಗೆ ಚೆನ್ನಾಗಿ ಗೊತ್ತು. ಇಷ್ಟು ವರ್ಷಗಳಲ್ಲಿ ನಮಗೆ ಒಂದು ಸ್ವಲ್ಪ ಅದೊಂದು ಡ್ರಾಬ್ಯಾಕ್ ಇತ್ತು. ನಮ್ಮಲ್ಲಿ ಕೆಲವು ಲಿಮಿಟೆಡ್ ಟೆಸ್ಟ್ ಗಳನ್ನು ಮಾತ್ರ ಮಾಡ್ಲಿಕ್ಕೆ ಆಗ್ತಾ ಇತ್ತು. ಉಳಿದ ಕೆಲವು ಹೈಯರ್ ಟೆಸ್ಟ್ ಗಳನ್ನು ಬೇರೆ ಲ್ಯಾಬ್ ಅಥವಾ ಮಂಗಳೂರಿಗೆ ಕಳಿಸುವಂತ ವ್ಯವಸ್ಥೆ ಇತ್ತು. ಈಗ ಈ ವ್ಯವಸ್ಥೆಯಿಂದಾಗಿ KMC ಲ್ಯಾಬ್ ನಮ್ಮಲ್ಲಿ ಉದ್ಘಾಟನೆಗೊಂಡ ನಂತರ ನಮ್ಮ ರೋಗಿಗಳಿಗೆ ಒಂದು ರಿಪೋರ್ಟ್ಗಳು ಸಹ ಸಿಗ್ತಾ ಇದೆ. ಅತ್ಯಂತ ಬೇಗವಾಗಿ ನಮಗೆ ಈಗಾಗಲೇ ಹೇಳಿದಾಗೆ ಅವರ ರಿಪೋರ್ಟ್ ಅನ್ನು ಕೂಡಲೇ ಆನ್ಲೈನ್ ಕಳಿಸ್ತಾರೆ ಅಥವಾ ಪೇಷಂಟ್ ವಾಟ್ಸಪ್ಗೆ ಬರ್ತದೆ. ಪೇಷಂಟ್ ಗಳಿಗೆ ಸಹ ಸುಲಭವಾಗಿದೆ. ಅಲ್ಲದೆ ಈ ಒಂದು ರಿಪೋರ್ಟ್ ಗಳ ಕ್ವಾಲಿಟಿ, ಗುಣಮಟ್ಟದ ಬಗ್ಗೆ ನಮಗೆ ಯಾವುದೇ ಒಂದು ಸಂಶಯ ಇಲ್ಲ. ನಾವು ಅದನ್ನು ನಂಬಿಕೊಂಡು ಟ್ರೀಟ್ಮೆಂಟ್ ಮಾಡುವಂತದ್ದು. ಇದಕ್ಕಾಗಿ ನಾನು KMC ಆಸ್ಪತ್ರೆಯವರನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ನಮ್ಮ ಆಸ್ಪತ್ರೆಯ ಬಗ್ಗೆ ಹೇಳುವುದಾದ್ರೆ ಕಳೆದ 28 ವರ್ಷಗಳಲ್ಲಿ ಸರ್ ಹೇಳಿದಾಗೆ ಈಗಾಗಲೇ ಅನೇಕ ವಿಶೇಷ ತಂತ್ರಜ್ಞಾನದಿಂದ ಕೂಡಿದಂತಹ ಚಟುವಟಿಕೆಗಳ ಟ್ರೀಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟ್, ಗೈನಕಾಲಜಿ ಡಿಪಾರ್ಟ್ಮೆಂಟ್ ಇದೆ. ಅದೇ ರೀತಿ ಮೆಡಿಸಿನ್ ಅಲ್ಲಿ ನಾನಿದ್ದೇನೆ. ನಮ್ಮ ಇಂಟೆನ್ಸಿವ್ ಕೇರ್ ಯೂನಿಟ್ ಅಥವಾ ತೀವ್ರ ನಿಗಾ ಘಟಕವನ್ನು ಸಹ ಈ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಉನ್ನತೀಕರಣಗೊಳಿಸ್ತಾ ಇದ್ದೇವೆ. ಪೇಷಂಟ್ಗಳಿಗೆ ಅಗತ್ಯವಾದಂತಹ ವೆಂಟಿಲೇಟರ್ ಸೌಲಭ್ಯವನ್ನು ಸಹ ಈ ಸಂದರ್ಭದಲ್ಲಿ ನಾವು ಪರಿಚಯಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪುತ್ತೂರು ಮತ್ತು ಸುತ್ತಮುತ್ತಲಿನ ರೋಗಿಗಳಿಗೆ ಇದರ ಉಪಯೋಗವನ್ನು ಸಹ ಪಡ್ಕೊಳ್ಳುವ ಹಾಗೆ ಒಂದು ಅವಕಾಶವನ್ನು ನೀಡ್ತಾ ಇದ್ದೇವೆ. ನಮಗೆ ಒಂದು ಜನರ ಸೇವೆ ಮಾಡಲು ಒಂದು ಅವಕಾಶ ನೀಡಿದ ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮದೊಂದು ವಿಶೇಷವಾಗಿ ಉಚಿತ ಒಂದು ಕ್ಯಾಂಪ್ ಅನ್ನು ಸಹ ಪ್ರತಿ ತಿಂಗಳು ಮಾಡ್ತಾ ಇದ್ದೇವೆ. ಅದಕ್ಕೆ ಸಹ ಮಹಾವೀರ ಆಸ್ಪತ್ರೆಯಿಂದ ತುಂಬಾ ನೆರವನ್ನು ನೀಡ್ತಾ ಇದ್ದಾರೆ. ಅದನ್ನು ಸಹ ಇಲ್ಲಿ ಹೇಳಬೇಕು. ಆ ರೀತಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಸಹ ಮಾಡ್ತಾ ಇರುವ ಈ ಮಹಾವೀರ ಮೆಡಿಕಲ್ ಸೆಂಟರ್ ಅವರ ಆಡಳಿತ ಮಂಡಳಿಯ ಸಹಕಾರದಿಂದ ಎಲ್ಲರಿಗೂ ಸಹ ಪುತ್ತೂರಿನ ರೋಗಿಗಳಿಗೆ, ಸುತ್ತಮುತ್ತ ಎಲ್ಲ ರೋಗಿಗಳಿಗೆ ಉಪಯೋಗ ಆಗ್ತಾ ಉಂಟು. ಇದು ಹೀಗೆ ಮುಂದುವರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಪ್ರಮೋದ್ ಕುಂದರ್ ಅಂತ, ನಾನು KMC ಮಂಗಳೂರಿನ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದೇನೆ. ಇದೊಂದು ನಮಗೂ ಒಂದು ಒಳ್ಳೆಯ ಒಂದು ಅಪಾರ್ಚುನಿಟಿ. ಒಂದು ಮಹಾವೀರ್ ಮೆಡಿಕಲ್ ಸೆಂಟರ್ ನಂತಹ ಒಂದು ಹಾಸ್ಪಿಟಲ್ ಜೊತೆಗೆ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ, ಒಂದು ಲ್ಯಾಬೊರೇಟರಿ ಸರ್ವಿಸಸ್ ಸ್ಟಾರ್ಟ್ ಮಾಡ್ಲಿಕ್ಕೆ. ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಯಾವುದೇ ಟ್ರೀಟ್ಮೆಂಟ್ ಇರ್ಲಿ, ಲ್ಯಾಬೊರೇಟರಿ ಅದಕ್ಕೆ ತುಂಬಾ ಒಂದು ಮುಖ್ಯ ಪಾತ್ರ ವಹಿಸ್ತಾ ಇದೆ. ಟ್ರೀಟ್ಮೆಂಟ್ ಹೇಗಾಗ್ಬೇಕು, ಡಾಕ್ಟರ್ ಆರ್ ಕ್ಲಿನಿಕಲ್ ಟೀಮ್ಗೆ ಏನು ಒಂದು ಸಪೋರ್ಟ್ ಬೇಕು, ಅದಕ್ಕೆ ಲ್ಯಾಬೊರೇಟರಿ ತುಂಬಾ ಇಂಪಾರ್ಟೆಂಟ್. ಲ್ಯಾಬೊರೇಟರಿ ನಮ್ಮಲ್ಲಿ ಏನು ನಾವು ವಾಟ್ ಇಸ್ ದಟ್ ನಾವು ಏನು ಅದಕ್ಕೆ ಒಂದು ಅಡಿಷನಲ್ ಆಗಿ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಒಂದು ಆಲ್ಮೋಸ್ಟ್ ಒಂದು 3 ದಶಕದ ಎಕ್ಸ್ಪೀರಿಯನ್ಸ್ KMC ಮಂಗಳೂರಿನ ಲ್ಯಾಬೊರೇಟರಿ ಸರ್ವಿಸಸ್ಗೆ ಒಂದು ಸೆಂಟ್ರಲ್ ಲ್ಯಾಬ್ ಅಂತಿದೆ. ಸೊ ಅದೇ ಟೀಮಲ್ಲಿ ಅಲ್ಲಿರುವ ಏನೊಂದು SOP ಇದೆ ಅದನ್ನೇ ನಾವು ಇಲ್ಲಿ ಪುತ್ತೂರಿನಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಟೆಸ್ಟ್ ಎಲ್ಲ ಇಲ್ಲಿ ಆಗ್ತಿದೆ. ಆಧುನಿಕ ಮಟ್ಟದ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಕ್ವಾಲಿಟಿ ಕಂಟ್ರೋಲ್ಸ್ ಇರ್ಬೋದು, ಅದನ್ನು ಆಧುನಿಕ ಮಟ್ಟದಲ್ಲಿ ಮಾಡ್ಲಿಕ್ಕೆ ಇಲ್ಲಿ ನಮ್ಮ ಪ್ರಯತ್ನ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿ, ಲ್ಯಾಬ್ ಅಲ್ಲಿ ಒಂದು ಟೈಮ್ಲಿ ರಿಪೋರ್ಟಿಂಗ್, ಇನ್ನೊಂದು ಅಕ್ಯುರೇಸಿ ಅಂತ ಹೇಳ್ತೀವಿ, ನಿಖರವಾದ ರಿಪೋರ್ಟಿಂಗ್, ಅದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಬೇಕಾದ ಕ್ವಾಲಿಟಿ ಕಂಟ್ರೋಲ್ಸ್ ಆಲ್ಮೋಸ್ಟ್ ಎವ್ರಿ ಡೇ ನಡೆಸ್ತಾ ಇದ್ದೀವಿ. ಮತ್ತೆ ಈ ಲ್ಯಾಬ್ ನಮ್ಮ ಮೇನ್ ಸೆಂಟ್ರಲ್ ಲ್ಯಾಬ್ ಜೊತೆಗೆ ಕೆಲಸ ಮಾಡ್ತಿದೆ. ಏನಾದ್ರೂ ಅದಕ್ಕೆ ಅಡಿಷನಲ್ ಚೆಕ್ಅಪ್ಸ್ ಆರ್ ಕನ್ಫರ್ಮೇಶನ್ ಏನಾದ್ರು ಬೇಕಾದ್ರೆ ನಮ್ಮ ಡಾಕ್ಟರ್ಸ್ ಯಾರು ಅಲ್ಲಿದ್ದಾರೆ ಅವರು ಅದಕ್ಕೆ ಇಲ್ಲಿ ಲೋಕಲ್ ಟೀಮ್ ಜೊತೆಗೆ ಮಾತಾಡ್ಬಿಟ್ಟು ಅದನ್ನ ಒಂದು ರಿಪೋರ್ಟಿಂಗ್ ತುಂಬಾ ನಿಖರವಾಗಿ ಆಗ್ಲಿಕ್ಕೆ, ಅದಕ್ಕೆ ಅದು ನಮ್ಮ ಮುಖ್ಯ ಉದ್ದೇಶ. ಯಾವುದೇ ಎಲ್ಲದರಲ್ಲೂ ಏನೇ ಇರ್ಲಿ, ಆಸ್ಪತ್ರೆ ಇರ್ಲಿ, ಲ್ಯಾಬೊರೇಟರಿ, ಪೇಷಂಟ್ ನಮ್ಗೆ ತುಂಬಾ, ಪೇಷಂಟ್ ಕೇರ್ ಅನ್ನೋದು ತುಂಬಾ ಮುಖ್ಯ. ಸೊ ಅವರಿಗೆ ಏನು ಒಂದು ಸರಿಯಾಗಿರ್ಬೇಕು, ಅವರನ್ನು ಏನೊಂದು ನಂಬ್ಕೊಂಡು ನಮ್ಮಲ್ಲಿ ಒಂದು ಟ್ರೀಟ್ಮೆಂಟ್ ಗೆ ಬಂದಿರ್ತಾರೆ, ಅದಕ್ಕೆ ಏನೇನ್ ಮಾಡ್ಬೇಕು ಅದನ್ನು ಉತ್ತಮ ಮಟ್ಟದಲ್ಲಿ ಮಾಡುವಂತದ್ದು ನಮ್ಮ ಒಂದು ಉದ್ದೇಶ. ಸೊ ಅದಕ್ಕೆ ನಾವೀಗ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮಾಡಿದ್ದೀವಿ. ಸೊ ಇದು ಆ ಒಂದು ಅತ್ಯುನ್ನತ ಮಟ್ಟದ ಲ್ಯಾಬೊರೇಟರಿ ಸರ್ವಿಸ್ ಈಗ ಪುತ್ತೂರಿನ ಜನತೆಗೆ ಲೋಕಲಿ ಸಿಗುವಂತೆ ಈಗ ಆಗಿದೆ ಇಲ್ಲಿ. ಅದಲ್ಲದೆ ಎಲ್ಲ ಟೆಸ್ಟ್ ಇಲ್ಲ ಆಗಿಲ್ಲದ್ರು ಕೆಲವು ಟೆಸ್ಟ್ ಮಂಗಳೂರಿಗೆ ಹೋಗಿ ಅದೊಂದು ಸಿಸ್ಟಮ್ ಕೂಡ ಇದೆ. ಮಂಗಳೂರಲ್ಲಿ ಹೋಗಿ ಪ್ರೊಸೆಸ್ ಆದ ಕೂಡಲೇ
ಇಲ್ಲಿ ಕಂಪ್ಯೂಟರ್ ನಲ್ಲಿ ಲ್ಯಾಬ್ ಡಾಕ್ಟರ್ಸ್ ಇಲ್ಲಿ ಅದು ನೋಡ್ಲಿಕ್ಕೆ ಆಗ್ತಾ ಇದೆ ರಿಪೋರ್ಟ್ ಆದ್ಮೇಲೆ. ಸೊ ಆ ಒಂದು ಟೆಕ್ನಾಲಜಿನೂ ಇದೆ. ಸೊ ಸಿಸ್ಟಮ್ ವೈಸ್ ಇಲ್ಲಿ ಏನೇನು ಪ್ರೊಸೆಸ್ ಆಗ್ತಾ ಇದೆ ಅದು ನಮ್ಗೆ ಮಂಗಳೂರಲ್ಲಿ ಸಿಗುತ್ತೆ. ಮಂಗಳೂರು ಸ್ಯಾಂಪಲ್ ಹೋದ ಕೂಡಲೇ ಪುನಃ ರಿಪೋರ್ಟ್ ಪೇಪರ್ ಇಲ್ಲಿ ಬಂದು ಕಾಯುವಷ್ಟಿಲ್ಲ, ಅಲ್ಲಿ ಪ್ರೊಸೆಸ್ ಆದ ಕೂಡಲೇ ಇಲ್ಲಿ ಅವರಿಗೆ ಸಿಸ್ಟಮ್ ಅಲ್ಲಿ ಆ ರಿಪೋರ್ಟ್ ನೋಡ್ಬಿಟ್ಟು ಇಲ್ಲಿ ಪ್ರಿಂಟ್ ತಗೊಂಡು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಪೇಷಂಟ್ಗೆ ಪೇಪರ್ ಡಾಕ್ಯುಮೆಂಟ್ ಕೂಡ ರಿಪೋರ್ಟ್ ಕೂಡ ಕೊಡ್ಬಹುದು. ಸೊ ಇದು ಓವರ್ ಆಲ್ ಲ್ಯಾಬ್ ಹೇಗೆ ಇದನ್ನು ಒಂದು ಉತ್ತಮ ಮಟ್ಟದಲ್ಲಿ ನಾವು ಮಾಡಬಹುದು. ಜೊತೆಗೆ ಡಾಕ್ಟರ್ ಪಡಿವಾಳ್ ಅಂಡ್ ಡಾಕ್ಟರ್ ಪುತ್ತೂರ ಅವರ ಟೀಮ್ ಜೊತೆಗೆ ಅವರ ಸಹಕಾರದಲ್ಲಿ ನಾವು ಇದನ್ನ ಮಾಡ್ಲಿಕ್ಕೆ ಮುಂದೆ ಬರ್ತಿದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.